ವಾವ್! ಎಷ್ಟೊಂದು ವೆರೈಟಿಯ ಮಾವಿನ ಹಣ್ಣು ಅಲ್ವಾ? ಹಾಗಾದರೆ ಇವತ್ತಿನ ವಿಡಿಯೋ ಏನಿರುತ್ತೆ ಹೇಳಿ? 24 ಗಂಟೆ ನಾನು ಬರೇ ಮಾವಿನ ಹಣ್ಣನ್ನ ತಿನ್ನಬೇಕು. ಹೆಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ಇವತ್ತಿನ ವಿಡಿಯೋದಲ್ಲಿ ನೀವು ವೆರೈಟಿ ಮ್ಯಾಂಗೋ ರೆಸಿಪೀಸ್ನ ನೋಡ್ತೀರಿ. ನೀವು ಕೊಟ್ಟಿರುವಂಥ ಈ ಒಂದು ಫುಡ್ ಚಾಲೆಂಜ್ನ ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಶುರು ಮಾಡೋಣ. ಮ್ಯಾಂಗೋ ಚಾಲೆಂಜ್ಗೆ ನಾನು ರೆಡಿ. ಮಾವಿನ ಹಣ್ಣು ಇದೆ, ಏನ್ ಮಾಡೋಣ? ನಮ್ಮ ಸ್ಟೈಲ್ನ ನಮ್ಮ ಊರಲ್ಲಿ ನಾವೆಲ್ಲರೂ ತಿನ್ನೋದು ಬೆಳಿಗ್ಗೆ ಏನು ಇಡ್ಲಿ ದೋಸೆ ಈ ತರದೇ ತಿನ್ಬೇಕಲ್ವಾ. ಸೊ ಮ್ಯಾಂಗೋ ಇಡ್ಲಿ ಮಾಡಿದ್ರೆ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ. ಮ್ಯಾಂಗೋ ಇಡ್ಲಿ ಮಾಡೋದಕ್ಕೆ ಒಂದು ಮಾವಿನ ಹಣ್ಣನ್ನ ತಗೊಂಡು ಅದನ್ನ ಚೆನ್ನಾಗಿ ಕಟ್ ಮಾಡಬೇಕು. ಕಟ್ ಮಾಡಿರುವಂತ ಮಾವಿನ ಹಣ್ಣನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಆಮೇಲೆ ಸಕ್ಕರೆ ಹಾಕಬೇಕು. ಅದೆಲ್ಲ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದಕ್ಕೆ ನಾವು ರವೆನ ಹಾಕಬೇಕು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ಪಕ್ಕಕ್ಕಿಡಬೇಕು. 30 ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಹಾಲು ಮತ್ತು ಅಡುಗೆ ಸೋಡಾನ ಹಾಕಬೇಕು. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ, ನಮಗೆ ಬ್ಯಾಟರ್ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆ ಕನ್ಸಿಸ್ಟೆನ್ಸಿ ಬಂದಾಗ ನಮ್ಮ ಇಡ್ಲಿ ಅಂದರೆ ಮ್ಯಾಂಗೋ ಇಡ್ಲಿ ರೆಡಿ ಆಗುತ್ತೆ. ಸೊ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ತುಪ್ಪ ಹಚ್ಚಿ ಅದ್ರ ಮೇಲೆ ಈ ಬ್ಯಾಟರ್ನ ಹಾಕಬೇಕು. ಈ ಥರ ಚೆನ್ನಾಗಿ ಅದನ್ನು ಎಲ್ಲ ಕಡೆಗೆ ಈಕ್ವಲ್ ರೀತಿಯಲ್ಲಿ ಅಡ್ಜಸ್ಟ್ ಮಾಡಬೇಕು. ಇದನ್ನು ಇಡ್ಲಿ ಮಾಡೋ ಪಾತ್ರೆ ಒಳಗಡೆ ಹಾಕಿ ಒಂದು 15 ನಿಮಿಷಕ್ಕಾದರೆ ಸಾಕು, ನಮ್ಮ ಇಡ್ಲಿ ರೆಡಿ ಆಗುತ್ತೆ. ಸರಿ, ಬೆಳಿಗ್ಗೆಗೆ ಮ್ಯಾಂಗೋ ಇಡ್ಲಿ ಜೊತೆ ಮ್ಯಾಂಗೋ ಲಸ್ಸಿನೂ ಮಾಡೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಟ್ ಮಾಡಿರುವಂಥ ಮ್ಯಾಂಗೋ ಪೀಸಸ್ನ ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಬೇಕು. ಇದಕ್ಕೆ ನೀವು ಸಕ್ಕರೆ ಹಾಕ್ಬೋದು, ಬಟ್ ನಾನು ಸ್ವಲ್ಪ ಜೇನುತುಪ್ಪನ ಹಾಕಿದ್ದೀನಿ. ಲಸ್ಸಿ ಅಂದಮೇಲೆ ಮೊಸರು ಹಾಕಬೇಕಲ್ವ. ಸೊ ಹೋಮ್ ಮೇಡ್ ಮೊಸರನ್ನ ಹಾಕಿ ಗ್ರೈಂಡ್ ಮಾಡಿದ್ರೆ ನಮ್ಮ ರುಚಿಯಾದಂಥ ಹೆಲ್ದಿ ಮ್ಯಾಂಗೋ ಲಸ್ಸಿ ರೆಡಿ ಆಗಿರುತ್ತೆ. ನಿಮಗೆ ಜಾಸ್ತಿ ದಪ್ಪ ಅನಿಸಿದಲ್ಲಿ ಸ್ವಲ್ಪ ನೀರನ್ನು ಹಾಕ್ಬೋದು. ಆ್ಯಂಡ್ ತಪ್ಪದೆ ಪುಟಾಣಿ ಪೀಸಲ್ಲಿ ಕಟ್ ಮಾಡಿರೋಂಥ ಮ್ಯಾಂಗೋ ಸ್ಲೈಸಸ್ನ ಹಾಕಿದ್ರೆ ಮ್ಯಾಂಗೋ ಲಸ್ಸಿ ರೆಡಿ ಆಗುತ್ತೆ. ವಾವ್! ಪ್ಲೇಟ್ ಮೇಲೆ ಬಿದ್ದೇ ಬಿಡ್ತು ನಮ್ಮ ಮ್ಯಾಂಗೋ ಇಡ್ಲಿ. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಬಟ್ ಟೇಸ್ಟ್ ಹೇಗಿದೆ ಅಂತ ಬನ್ನಿ ಹೇಳ್ತೀನಿ. ವಾವ್! ಸ್ಮೆಲ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಲೈಫಲ್ಲಿ ಮ್ಯಾಂಗೋ ಇಂದಾನೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಗೊತ್ತಾ? ಇದೊಂದು ಇಮೋಷನಲ್ ಫೀಲಿಂಗ್ ನನಗೆ. ಇಲ್ಲಿದೆ ಮ್ಯಾಂಗೋ ಇಡ್ಲಿ, ಟೇಸ್ಟ್ ಮಾಡೋಣ. ಇದನ್ನ ನಾನು ಯಾರಿಗೂ ಕೊಡಲ್ಲ. ಫ್ಯಾಂಟಾಸ್ಟಿಕ್ ರೆಸಿಪಿ, ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಸಾಫ್ಟ್ ಇದೆ. ಆಕ್ಚುಲಿ ಏನ್ ಗೊತ್ತಾ, ನಿಮ್ ಮನೆಯಲ್ಲಿ ಮಕ್ಕಳಿದ್ದು ಈ ಲಾಕ್ಡೌನ್ ಟೈಮಲ್ಲಿ ಅದ್ ಮಾಡಿ ಇದ್ ಮಾಡಿ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ಇದನ್ನ ಒಂದ್ಸತಿ ಮಾಡ್ಕೊಡಿ. ದಿಸ್ ಇಸ್ ಅಮೇಜಿಂಗ್. ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್. ಮ್ಯಾಂಗೋ ಸ್ವೀಟ್ ಆಗಿದ್ರೆ ಸೂಪರ್ ಆಗಿರುತ್ತೆ. ಈ ಮ್ಯಾಂಗೋ ಅಂತೂ ಅಮೇಜಿಂಗ್. ನಾನು ಯೂಸ್ ಮಾಡಿರೋದು ಮಲ್ಲಿಕಾ ಮಾವಿನ ಹಣ್ಣು ಇದಕ್ಕೆ ಮತ್ತೆ ಈ ಲಸ್ಸಿ ಮಾಡೋದಕ್ಕೆ. ಸೋ ಗುಡ್. ಇದು ಇನ್ನ ಚೆನ್ನಾಗಿರ್ತಿತ್ತು ಫ್ರಿಜ್ ಅಲ್ಲಿ ಇರ್ತಿದ್ರೆ, ಬಿಕಾಸ್ ಅವಾಗ ಕೋಲ್ಡ್ ಇರ್ತಾ ಇತ್ತಲ್ವಾ. ಬಟ್ ಈ ಮಳೆಗಾಲದಲ್ಲಿ ಕೋಲ್ಡ್ ಎಲ್ಲ ಕುಡಿದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಯಾಕೆ ಸುಮ್ಮನೆ ಅಂತ. ಬಟ್ ಸೂಪರ್ ಆಗಿದೆ. ನನ್ನ ಬ್ರೇಕ್ಫಾಸ್ಟ್ ಅಂತೂ ಥಮ್ಸ್ ಅಪ್. ಇದಾದ್ಮೇಲೆ ಇನ್ನಷ್ಟು ಮ್ಯಾಂಗೋ ರೆಸಿಪೀಸ್ ನ ತೋರಿಸ್ಬೇಕು ನಿಮ್ಗೆ. ಬಟ್ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿ ಆಮೇಲೆ ಸಿಗ್ತೀನಿ, ಆಯ್ತಾ? ಮ್ಯಾಂಗೋ ಟಾಸ್ಕ್ಗೆ ಮ್ಯಾಂಗೋ. ನಾನು ಮ್ಯಾಂಗೋ ತರ ಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದ್ಯಾ? ಮ್ಯಾಂಗೋ ಟಾಸ್ಕ್ ಅಂದ್ಮೇಲೆ ಮ್ಯಾಂಗೋ ತರ ಡ್ರೆಸ್ ಮಾಡ್ಲೇಬೇಕಲ್ವಾ. ಸೊ ನಾನು ಕೂಡ ಫುಲ್ ಯೆಲ್ಲೋ ದಟ್ಟಿ ಫೆಲೋ ಈ ತರ ರೆಡಿ ಆಗಿದ್ದೀನಿ. ಇವಾಗ ಲಂಚ್ ಮಾಡೋಣ, ಓಕೆನಾ? ಬನ್ನಿ.
ಇವಾಗ ಮಧ್ಯಾಹ್ನ ಊಟಕ್ಕೆ ಏನಿದೆ ನೋಡಿ, ಇಲ್ಲಿರೋದು ಮಾವಿನಕಾಯ್ದು ಪಿಕಲ್, ಉಪ್ಪಿನಕಾಯಿ. ಇಲ್ಲಿರೋದು ರಸಾಯನ. ಇದನ್ನು ನಾನಿವಾಗ ತಿನ್ನಬೇಕು. ಇದಿಲ್ಲದೆ ಇದ್ರೆ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಇದನ್ನೆಲ್ಲ ನಾವು ಮನೆಯಲ್ಲಿ ಮಾಡೇ ಮಾಡ್ತೀವಿ. ಸೊ ನಾನು ಕೂಡ ಇವತ್ತು ಈ ಚಾಲೆಂಜ್ಗೋಸ್ಕರ ಮಿಸ್ ಮಾಡದೆ ಇದನ್ನು ತಿಂತಾ ಇದ್ದೀನಿ. ಬಾಯಲ್ಲಿ ನೀರು ಬರ್ತಾ ಇದೆ. ನಾನು ಇದನ್ನೆಲ್ಲ ಬೇಗ ತಿಂತೀನಿ. ನೀವು ಮಾವಿನಕಾಯಿ ರಸಾಯನ ಹೇಗೆ ನಾವು ಮನೆಯಲ್ಲಿ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ, ಓಕೆನಾ? ಪುಟ್ಟು ಮಾವಿನ ಹಣ್ಣನ್ನು ತಗೊಂಡು ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು ಈ ಥರ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಈ ಥರ ಕುದಿಬೇಕಾದ್ರೆ ನೀವು ಚಿಕ್ಕ ಬೆಲ್ಲನ ಹಾಕಬೇಕು. ಬೆಲ್ಲ ಪೌಡರ್ ಇದ್ರೂ ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮ್ಯಾಂಗೋ ರಸಾಯನ ಮಾಡುವಂಥ ಮಾವಿನಣ್ಣೆ ಬರುತ್ತೆ. ಅದು ಸ್ವಲ್ಪ ಸಿಹಿನೂ ಇರುತ್ತೆ, ಸ್ವಲ್ಪ ಹುಳಿನೂ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರ್ಗೋದಕ್ಕೆ ಶುರು ಆಗುತ್ತೆ. ಇದಾದಮೇಲೆ ಇವಾಗ ನೀವು ಕರಿಬೇವು ಸೊಪ್ಪನ್ನ ಹಾಕಬೇಕು. ಇದು ಅಮ್ಮ ಮಾಡಿರುವಂಥ ಹೋಮ್ ಮೇಡ್ ಸಾಂಬಾರ್ ಪೌಡರ್. ಇದಂತೂ ಅದ್ಭುತವಾದಂಥ ಟೇಸ್ಟಲ್ಲೇ ಇರುತ್ತೆ. ಇದನ್ನು ಹಾಕಬೇಕು. ಇದು ಹಾಕಿದ ಮೇಲೆ ಒಂದು 2-3 ಮಿನಿಟ್ಸ್ ಆದಮೇಲೆ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸಾಮಾನ್ಯವಾಗಿ ಏನೆಲ್ಲ ಹಾಕ್ತೀರಾ? ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸು ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮ ಮ್ಯಾಂಗೋ ರಸಾಯನ ರೆಡಿ ಆಗುತ್ತೆ. ಇದೀಗ ಮ್ಯಾಂಗೋ ಕ್ಯಾಂಡಿ ಮಾಡಬೇಕು. ಬಟ್ ಇದನ್ನು ನಾನು ಹಿಂದಿನ ದಿನವೇ ಮಾಡಿಟ್ಟಿದ್ದೆ. ಪುಟಾಣಿ ಸ್ಲೈಸಲ್ಲಿ ಕಟ್ ಮಾಡಿರುವಂಥ ಮ್ಯಾಂಗೋನ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಅದಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಹಾಕಿಬಿಟ್ಟು ನೀರನ್ನು ಹಾಕಬೇಕು. ನೀವು ಬೇಕಿದ್ರೆ ಇದಕ್ಕೆ ಏಲಕ್ಕಿ ಕೂಡ ಹಾಕ್ಬೋದು. ಈ ಥರ ಪಾಪ್ಸಿಕಲ್ಸ್ ಅಂದರೆ ಕ್ಯಾಂಡಿ ಮಾಡುವಂಥ ಕಂಟೈನರ್ ಬರುತ್ತಲ್ವ, ಅದಕ್ಕೆ ಗ್ರೈಂಡ್ ಮಾಡಿರುವಂಥ ಮ್ಯಾಂಗೋ ಪೇಸ್ಟನ್ನ ಹಾಕಬೇಕು. ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 6-7 ಅವರ್ಸಲ್ಲಿ ನಮ್ಮ ರುಚಿಯಾದಂಥ ಹೆಲ್ದಿ ಮ್ಯಾಂಗೋ ಪಾಪ್ಸಿಕಲ್ಸ್ ಈ ಥರ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ವಾ ಇದು? ತುಂಬಾನೇ ಚೆನ್ನಾಗಿದೆ. ರಿಯಲ್ ಮ್ಯಾಂಗೋದಿಂದ ಮಾಡಿರುವಂತಹ, ಮನೆಯಲ್ಲೇ ಮಾಡಿರುವಂತಹ ಹೆಲ್ದಿ ಆಗಿರುವಂತಹ ಕ್ಯಾಂಡಿ, ಮ್ಯಾಂಗೋ ಕ್ಯಾಂಡಿ. ನನಗೆ ಕ್ಯಾಂಡಿ ಐಸ್ ಕ್ರೀಮ್ ಅಂದ್ರೆ ತುಂಬಾನೇ ಇಷ್ಟ. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ತಿಂತಾ ಇದ್ವಿ. ನೀವು ತಿಂತಾ ಇದ್ರ? ನೆನಪಿದ್ಯಾ ಹೇಳಿ. ಇವಾಗ ಇದ್ರ ಹೆಸರೇನು? ಪಾಪ್ಸಿಕಲ್ಸ್. ಮಾಮ್ನ ಚಾಲೆಂಜ್ ಮಾಡ್ಬೇಕಂತ ಕೇಳಿದ್ದಕ್ಕೆ ನೀವು ತುಂಬಾ ಜನ ಎಸ್ ಅಂತ ಹೇಳಿದ್ರಿ. ಸೊ ನಾನು ಖುಷಿಯಿಂದ ಮಾಡ್ತಾನೆ ಇದ್ದೀನಿ. ಆದರೆ ಮಾವಿನ ಹಣ್ಣಿನ ರಾಜ. ಸೊ ಅದರಲ್ಲಿ ಸಾವಿರಾರು ವೆರೈಟೀಸ್ ಮಾವಿನ ಹಣ್ಣಿದೆ. ಈ ಚಾಲೆಂಜಲ್ಲಿ ನಾನು ಸ್ವಲ್ಪ ವೆರೈಟೀಸ್ನಾದರೂ ಟ್ರೈ ಮಾಡಬೇಕಲ್ವಾ. ನನಗೆ ಗೊತ್ತಿರೋದು 4-5 ವೆರೈಟೀಸ್. ಬಟ್ ಇಲ್ಲಿ 1, 2, 3, 4, 5, 6, 7 ವೆರೈಟೀಸ್ ಇದೆ. ಇದನ್ನೆಲ್ಲ ಟ್ರೈ ಮಾಡ್ತೀನಿ. ಹೆಂಗೆ ಟೇಸ್ಟ್ ಹೇಳ್ತೀನಿ ನಿಮಗೆ. ಕೆಲವೊಂದ್ರದ್ದು ಹೆಸರೆಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ವಾಟ್, ನಾನು ಮಾರ್ಕೆಟಿಗೆ ಹೋಗಿ ಅವ್ರ ಹತ್ರ ಕೇಳಿದೆ, ಈ ಮಾವಿನ ಹೆಸರೇನು ಅಂತ. ಪೇಪರ್ ತಗೊಂಡೋಗಿ ಚಿಟ್ಟಲ್ಲಿ ಬರೆದಿದ್ದೀನಿ, ಬಿಕಾಸ್ ಅದು ಮಿಸ್ ಆಗಬಾರ್ದು ಅಂತ. ನಾನು ಹೆಂಗಿದ್ರು ಎಕ್ಸ್ಪರ್ಟ್ ಅಲ್ವಾ. ಬಟ್ ಎನಿವೇಸ್, ಒಂದಂತೂ ಬೇಜಾರಿದೆ. ಮಾವಿನ ಹಣ್ಣುಗಳ ರಾಜ ಆಲ್ಫೋನ್ಸೋ ಅನ್ನೋದು, ಅದು ಒಂದು ಸಿಕ್ಕಿಲ್ಲ. ನಾನು ಎಷ್ಟು ಹುಡುಕಾಡಿದ್ರೂ ಸಿಕ್ಕಲಿಲ್ಲ ನನಗೆ. ಬಟ್ ಇದಿದ್ರಲ್ಲೇ ಖುಷಿ ಪಡಬೇಕು ಅಲ್ವಾ. ಸೊ ಹಾಗಾಗಿ ಇದೆಲ್ಲದನ್ನು ಟ್ರೈ ಮಾಡ್ತೀನಿ, ಓಕೆನಾ? ಎಕ್ಸೈಟೆಡ್. ಶುರು ಮಾಡ್ಕೋಗಣ. ರಸ್ಪುರಿ ಸ್ವಲ್ಪ ಸೈಡ್ಗೆ ಇಡೋಣ ಅಲ್ಲ. ಬನ್ನಿ, ನೀವು ಈ ಕಡೆ ಚೀಫ್ ಗೆಸ್ಟ್, ನೀವು ಈ ಕಡೆ ಬನ್ನಿ. 3 ರಸ್ಪುರಿ ಚೆನ್ನಾಗಿದೆ. ರಸ್ಪುರಿ ಸೂಪರ್ ಆಗಿದೆ. ರಸ್ಪುರಿ ಸಿಹಿ ಆಗಿದೆ. ಇದೇನಿದು? ನೋಡೋದಕ್ಕೆ ಸೇಮ್ ಇದೆ, ಬಟ್ ಬೇರೆನೇ ಇದೆ. ಸ್ಮೆಲ್ಲು ಬೇರೆ ಇದೆ. ನೋಡೋದಕ್ಕೆ ಒಂದೇ ಥರ ಇದ್ರು ಇದ್ರ ಸ್ಮೆಲ್ ಬೇರೆ. ಸಿಂಧೂರ. ಸಿಂಧೂರನು ಚೆನ್ನಾಗಿದೆಯಪ್ಪ. ರಸ್ಪುರಿ ಫುಲ್ ಸಿಹಿ ಇದೆ. ಇದು ಸ್ವಲ್ಪ ಹುಳಿ ಸಿಹಿ ಇದೆ. ಬಟ್ ಇದನ್ನು ಸೂಪರ್. ಬಾರೋ. ಇದು ಮುಂಡಪ್ಪ ಅಂತ ಕರೀತಾರಂತೆ. ರೊಮ್ಯಾನಿಯಾ. ಐ ಹೋಪ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮುಂಡಪ್ಪ ರೊಮ್ಯಾನಿಯಾ, ಕೇರಳದ್ದು ಅಂತ ಇದು.
ಎಷ್ಟು ಗುಂಡು ಗುಂಡುಗಿದೆ ನೋಡಿ. ಓಹೋ ಡುಮ. ಜ್ಯೂಸಿ ಆಗಿದೆ. ಓ, ನನಗಿವಾಗ ಗೊತ್ತಾಯ್ತು ಈ ಮಾವಿನ ಹಣ್ಣು ಯಾಕೆ ಇಷ್ಟೊಂದು ಸೂಪರ್ ಆಗಿದೆ ಅಂತ. ನೀವು ಮಾವಿನ ಹಣ್ಣನ್ನ ಫ್ರಿಜ್ಜಲ್ಲಿ ಇಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಸೂಪರಾಗಿ ಸ್ವೀಟಾಗೇ ಇರುತ್ತೆ, ಇನ್ನೂ ಜಾಸ್ತಿ ಯಮ್ಮಿ. ಇದ್ಯಾವುದು? ಸಿರಿನ್ ಅಂತೆ. ಏನು ಸಿರಿನ್? ಯಾವ ದೇಶದ್ದು ನೀವು? ನಮ್ಮ ದೇಶದ್ದೇನಾ? ಯಾಕೆ ಈ ಥರ ಹೆಸರು ನಿಮಗೆ ಸಿರಿನ್ ಬಿರಿನ್ ಅಂತ? ಸ್ವಲ್ಪನೇ ತಿನ್ನೋಣ, ಅಷ್ಟೊಂದು ಮಾವಿನ ಹಣ್ಣಿದೆ ಅಲ್ವಾ. ಸಿರಿನ್ ತಿಂತಾ ಇದ್ದೀನಿ. ಈ ಮುಂಡಪ್ಪ ಚೆನ್ನಾಗಿತ್ತು, ಏನು ಜ್ಯೂಸಿ ಜ್ಯೂಸಿ ಆಗಿದೆ ಗೊತ್ತಾ ಮುಂಡಪ್ಪ. ಸಿರಿನ್ ನೋಡೋಣ. ಇದು ಯಾವುದು ಅಂತ ನನಗೆ ಗೊತ್ತು. ಇದು ನಾವು ಮನೆಯಲ್ಲಿ ತಿಂತೀವಿ ಯಾವಾಗಲೂ. ಇದು ನನಗೆ ಇಷ್ಟ ತುಂಬಾ. ಮಲ್ಲಿಕಾ, ವೆರ್ ಆರ್ ಯು? ಮಲ್ಲಿಕಾ ತಗೊಳ್ಳಿಲ್ಲ ಅಂದರೆ ಟ್ರೈ ಮಾಡಿ, ಸೂಪರ್ ಆಗಿರೋ ಮಾವಿನ ಹಣ್ಣು. ಬಟ್ ನೀವು ಮಾವಿನ ಹಣ್ಣು ಸೆಲೆಕ್ಟ್ ಮಾಡಬೇಕಾದ್ರೆ ನೀಟಾಗಿ ಚೆನ್ನಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ ಆಯಿತಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಯಮ್ಮಿ. ಇದು ದೊಡ್ಡ ಮಾವಿನ ಹಣ್ಣು. ಇದೇನು? ಮಂಗನಪಲ್ಲಿ ಅಂತೆ. ಮಂಗನಪಲ್ಲಿ ಇದೆ, ಮಲ್ಗೋವಾ ಇದೆ. ಮಲ್ಗೋವಾ ಮಲ್ಗೋವಾ ಮಂಗನಪಲ್ಲಿ. ಬೈಗನಪಲ್ಲಿ ಇತ್ತಲ್ಲ, ಇದಿಲ್ಲ ಅಲ್ಲ. ಸರಿ, ಮಂಗನಪಲ್ಲಿ ತಿನ್ನೋಣ. ಚೆನ್ನಾಗಿದೆಯಾ ಡುಮ್ಮ? ಮಂಗನಪಲ್ಲಿ ಚೆನ್ನಾಗಿದೆ ಗೊತ್ತಾ. ಇದು ನನಗಿಷ್ಟ. ಇದು ತೋತಾಪುರಿ. ಆಹಾ, ಈ ಥರ ಇರುತ್ತೆ ತೋತಾಪುರಿ. ನನಗೆ ತುಂಬಾ ಇಷ್ಟ. ನನಗೆ ಈ ಥರ ಇಷ್ಟ. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಕುರುಮ್ ಕುರುಮ್. ನಾನು ಇದನ್ನೆಲ್ಲ ತಿಂದು ಎಂಜಾಯ್ ಮಾಡ್ತೀನಿ. ಸಂಜೆ ಒಂದು ರೆಸಿಪಿ ಮಾಡ್ತೀನಿ ಮ್ಯಾಂಗೋದು. ಆಮೇಲೆ ಸಿಗ್ತೀನಿ, ಬಾಯ್. ಒಂದು ಬಾಣಲೆ ತಗೊಂಡು ಅದಕ್ಕೆ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಇವಾಗ ತುರಿದಿರುವಂಥ ಕೋಕೋನಟ್ನ ಹಾಕಿದ್ದೀನಿ. ಇದ್ರ ಮೇಲೆ ಮ್ಯಾಂಗೋ ಪೇಸ್ಟ್ ಮಾಡಿರುವಂಥ ಪ್ಯೂರ್ ಮ್ಯಾಂಗೋ ಪ್ಯೂರಿನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಾಡ್ತಾ ಇರೋದು ಮ್ಯಾಂಗೋ ಬರ್ಫಿ. ತುಂಬಾ ಯುನಿಕ್ ರೆಸಿಪಿ ಇದು. ಇದಕ್ಕೆ ಸಕ್ಕರೆನೂ ಹಾಕಬೇಕು, ಆಮೇಲೆ ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪೌಡರ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಒಂದು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆಯಲ್ವಾ, ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಅದರ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಮ್ಮ ಮ್ಯಾಂಗೋ ಬರ್ಫಿ ರೆಡಿ ಆಗಿದೆ ಅಂತ. ನೋಡಿ ಟೆಕ್ಸ್ಚರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈಸಿಲಿ ಆ ಬಾಣಲೆನಲ್ಲಿ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ. ಇವಾಗ ನಮ್ಮ ರುಚಿಯಾದಂಥ ಹೆಲ್ದಿ ಮ್ಯಾಂಗೋ ಬರ್ಫಿ ರೆಡಿಯಾಗಿದೆ. ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಚೆನ್ನಾಗಿ ತುಪ್ಪವನ್ನು ಹಚ್ಚಿದ ಮೇಲೆ ಅದ್ರ ಮೇಲೆ ಈ ಥರದ ಮ್ಯಾಂಗೋ ಬರ್ಫಿ ಪೇಸ್ಟನ್ನು ಹಾಕಬೇಕು. ಒಂದು ಸ್ವಲ್ಪ ಹೊತ್ತಲ್ಲೇ ಅದು ಈ ಥರ ಕಾಣಿಸುತ್ತೆ. ಇದನ್ನು ನೀಟಾಗಿ ಕಟ್ ಮಾಡ್ಬೋದು. ಈಸಿಲಿ ಕಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಡಿ, ಆವಾಗ ಅದು ಚೆನ್ನಾಗಿ ಹಾರ್ಡಾಗಿ ಕೂತ್ಕೊಳ್ಳುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ರುಚಿಯಾದಂಥ ಮ್ಯಾಂಗೋ ರೆಸಿಪೀಸ್ನ ಮಾಡ್ಬೋದು ಅಂತ. ನೀವು ಈ ಥರ ಚಾಲೆಂಜ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಫೈನಲಿ ಸಂಜೆ ಆಗೇ ಬಿಡ್ತು. ಇದು ನನ್ನ ಡಿನ್ನರ್ ಟೈಮ್. ಸೊ ಇವತ್ತಿನ ಚಾಲೆಂಜ್ ಮುಗಿಯೋ ಸಮಯ ಬಂತು. ಕೊನೆಯ ರೆಸಿಪಿ ಏನು ಗೊತ್ತಾ? ನನ್ನ ಸಂಜೆ ಡಿನ್ನರ್ಗೆ ತಿಂತಾ ಇರೋದು ಮ್ಯಾಂಗೋ ಸಾಲ್ಸಾ. ಚೆನ್ನಾಗಿದೆಯಲ್ಲ ಹೆಸರು. ಇದು ತುಂಬಾನೇ ಡಿಫ್ರೆಂಟ್ ಆಗಿರೋ ರೆಸಿಪಿ. ನಾನು ಮೊದಲನೇ ಬಾರಿಗೆ ಟ್ರೈ ಮಾಡ್ತಾ ಇದ್ದೀನಿ. ಯಾವುದು ಅಂತ ಬನ್ನಿ ತೋರಿಸ್ತೀನಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಮಾವಿನ ಹಣ್ಣು, ಕುಕ್ಕುಂಬರ್, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ಯಾವುದಾದ್ರೂ ಚಿಪ್ಸ್ ತಗೊಳ್ಬೋದು. ಮ್ಯಾಡ್ ಆ್ಯಂಗಲ್ಸ್, ಡೋರಿಟೋಸ್. ನಾನು ಮ್ಯಾಡ್ ಆ್ಯಂಗಲ್ಸ್ನ ತಗೊಂಡೆ. ಅದನ್ನೆಲ್ಲ ಕೆಳಗಡೆ ಪ್ಲೇಟಿಗೆ ಹಾಕಿದ್ಮೇಲೆ ಅದ್ರ ಮೇಲೆ ಈ ಥರದ ಮ್ಯಾಂಗೋ ಸಾಲ್ಸನ್ನು ಹಾಕಬೇಕು. ಇದೊಂಥರ ಕಾಂಟಿನೆಂಟಲ್ ಸ್ಟೈಲ್ ಫುಡ್ ಅಂತಲೇ ಹೇಳ್ಬೋದು. ಬಟ್ ನೀವು ಟ್ರೈ ಮಾಡಿ, ಇಷ್ಟ ಆಗುತ್ತೆ.
ಸೊ ಈವ್ನಿಂಗ್ ಡಿನ್ನರ್ ರೆಡಿ ಆಗಿದೆ, ಮ್ಯಾಂಗೋ ಸಾಲ್ಸಾ ಆ್ಯಂಡ್ ಮ್ಯಾಂಗೋ ಹಲ್ವಾ. ಸೊ ಟ್ರೈ ಮಾಡೋಣ ಫಸ್ಟ್ ಮ್ಯಾಂಗೋ ಹಲ್ವಾ. ನಾನು ಮನೆ ಹೊರಗಡೆ ಕೂತು ರೆಕಾರ್ಡ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಜಾಸ್ತಿ ಮಾತಾಡೋಕ್ಕೆ ಆಗಿಲ್ಲ ಇಲ್ಲಿ, ಬಿಕಾಸ್ ಅಲ್ಲಿ ಹೊರಗಡೆ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಇತ್ತು. ಮ್ಯಾಂಗೋ ಬರ್ಫಿ ಅಲ್ಟಿಮೇಟ್ ಆಗಿದೆ, ಹುಳಿ ಸಿಹಿ ಎಲ್ಲಾನು ಇದೆ. ಮ್ಯಾಂಗೋ ಸಾಲ್ಸಾ ನಿಜವಾಗ್ಲೂ ಹೇಳ, ಈ ಚಿಪ್ಸ್ ಜೊತೆಗೆ ಈ ಮ್ಯಾಂಗೋ ಸಾಲ್ಸಾ ಕಾಂಬಿನೇಷನ್ ಅಂತೂ ಯುನಿಕ್ ಆಗಿ ಇರುತ್ತೆ. ಬಿಕಾಸ್ ಹುಳಿ ಇರುತ್ತೆ, ಸಿಹಿ ಇರುತ್ತೆ, ಖಾರನೂ ಇರುತ್ತೆ ಆ ಚಿಪ್ಸಿಂದ. ಸೊ ಅಲ್ಟಿಮೇಟ್ ಆಗಿರುವಂಥ ಒಂದು ಟೈಮ್ ಪಾಸ್ ಸ್ನ್ಯಾಕ್ಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡದೆ ನೀವು ಇದರಲ್ಲಿ ಯಾವುದಾದ್ರೂ ಟ್ರೈ ಮಾಡಿದಾಗ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸೋದನ್ನು ಮರಿಬೇಡಿ. ನಾನು ನನ್ನ ಡಿನ್ನರ್ನ ಎಂಜಾಯ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಆ್ಯಂಡ್ ನಿಮ್ಮ ಫೇವ್ರೆಟ್ ರೆಸಿಪಿ ಯಾವುದು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.